ಜಗನ್ಮಾತೆ ಸಂವಿಧಾನದಲ್ಲಿ ತಾಯಿಯ ಸೇವೆ ಮಾಡುವಂಥದ್ದು ಅವಳ ಒಂದು ಅಲಂಕಾರ ಪೂರಿತವಾದಂತಹ ಎಲ್ಲ ರೀತಿಯಲ್ಲಿ ಕೂಡ ಮಾಡುವಂತಹ ಭಾಗ್ಯವನ್ನು ನಿರಂತರವಾಗಿ ನೀಡುತ್ತಿರುವ ಜೊತೆಗೆ ಇನ್ನೂ ಕೂಡ ಹೆಚ್ಚಾದಂತಹ ಶ್ರೇಯಸ್ಸನ್ನು ತಾಯಿ ಕೊಂಡಿಸಿಕೊಟ್ಟು ಅವರ ಸಂಪೂರ್ಣವಾದಂಥ ಅನುಗ್ರಹಗಳೆಲ್ಲರಿಗೂ ಕೂಡ ತಾಯಿ ಸಂಧಾನದಲ್ಲಿ ನಿರಂತರವಾಗಿ ಸೇವೆ ಮಾಡುವ ಜೊತೆಗೆ ತಾಯಿಯ ಅಲಂಕಾರವನ್ನು ಕೂಡ ಪ್ರತಿನಿತ್ಯವೂ ಕೂಡ ಬಂದು ಅವಳಿಗೆ ಅರ್ಪಣೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ಮನಸ್ಸಲ್ಲಿರುವಂತಹ ಏನೊಂದು ಇಚ್ಛೆ ಅಂತ ಹೇಳುವಂಥದ್ದುಂಟು ಎಲ್ಲ ರೀತಿಯಲ್ಲಿ ಕೂಡ ಹಿಂದೆಯೂ ಕೂಡ ಆ ತಾಯಿ ಅನುಗ್ರಹಿಸಿದಂತೆ ನಮ್ಮಿಂದ ಸೇವೆಯನ್ನು ಪಡ್ಕೊಂಡಿದ್ದಾಳೆ. ಅದೇ ಪ್ರಕಾರವಾಗಿ ನೀವು ಕೂಡ ಮನಸ್ಸಲ್ಲಿರುವಂತಹ ಇಚ್ಛೆಯಿಂದ ತಾಯಿ ನೆರವೇರಿಸುವ ಜೊತೆಗೆ ಇಷ್ಟಾರ್ಥವನ್ನು ಕಾಣುವ ಜೊತೆಗೆ ಏನೇ ಒಂದು ತೊಂದರೆ ಇದ್ರೂ ಕೂಡ ಎಲ್ಲ ನಿವೃತ್ತಿಯನ್ನು ಮಾಡಿ ಒಳ್ಳೆಯದಾದಂಥ ಆಯುರಾರೋಗ್ಯದೊಂದಿಗೆ ದೀರ್ಘಾಯುಷ್ಯದೊಂದಿಗೆ ಹಾಗೂ ಮನೆಯಲ್ಲಿರುವಂಥ ಮಕ್ಕಳ ವಿಷಯದಲ್ಲಿ ಎಲ್ಲರಿಗೂ ಕೂಡ ಹೆಚ್ಚಿನಂತಹ ಶ್ರೇಯಸ್ಸನ್ನ ಹಾಗೂ ಬರುವಂತಹ ನವರಾತ್ರಿಯಲ್ಲಿ ಅವರೇನು ಇಚ್ಛೆ ಮಾಡಿದಾರೋ ಮಗಳ ದಂಪತಿಗಳ ಸಮೇತ ಒಂದು ಸೇವೆ ಕೊಡುವಂತಹ ಭಾಗ್ಯವನ್ನು ದೇವರನ್ನು ಸಂಕಲ್ಪದ್ದು ತಾಯಿ ನಡೆಸಿಕೊಳ್ತಾರೆ. ಜಗದಂಬಾ